ಇಂದು ನಮ್ಮ ಜೊತೆಗಿದ್ದಾರೆ ಖ್ಯಾತ ಯೋಗ ತರಬೇತುದಾರರಾಗಿರುವಂತಹ ಮಮತಾ ಅವರು. ಸೊ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಿದ್ದೇನೆ. ನನ್ನ ತಂದೆ ಕೂಡ ಯೋಗ ಶಿಕ್ಷಕರು, ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಅವರು ಕೂಡ. ನನಗೆ ಬುದ್ಧಿ ಬರುವಾಗಿಂದ ಕೂಡ ಅವರು ಶಿಕ್ಷಕರಾಗಿ ಇದ್ರು. ಪ್ರತಿದಿನ ನಮ್ಗೆ ಬೆಳಗ್ಗೆ ಆಗ್ತಿದ್ದದ್ದೇ ನನ್ನ ಅಪ್ಪನದ್ದು ಯೋಗ ಮಂತ್ರಗಳನ್ನ ಕೇಳ್ತಾ ಹಾಗೆ RSS ನ ಒಂದು ವಿಭಾಗವಾಗಿರುವಂತದ್ದು ಹಿಂದೂ ಸೇವಾ ಪ್ರತಿಷ್ಠಾನ ಅಂತೇಳಿ. ಪ್ರತಿಷ್ಠಾನದಲ್ಲಿ ಸೇವಾ ವೃತ್ತಿ ಅಂತ ಹೇಳಿ, ಅಂದ್ರೆ ಸೇವೆಯನ್ನ ವ್ರತವಾಗಿ ಸ್ವೀಕಾರ ಮಾಡುವಂತವ್ರು ಅಂತೇಳಿ. ನಮ್ಮ ಜೀವನದ ಅಮೂಲ್ಯವಾಗಿರುವಂತ ಯೌವನದಲ್ಲಿ ಅಮೂಲ್ಯವಾಗಿರುವಂತ 3 ವರ್ಷಗಳನ್ನ ಸಮಾಜ ಸೇವೆಗೆ ನಾವು ಅರ್ಪಣೆ ಮಾಡಬೇಕು ಅಂತ ಹೇಳಿ. ರಂಗಭೂಮಿ ಅಂತ ಹೇಳಿದ್ರೆ ನಿಜವಾಗ್ಲೂ ಆಸಕ್ತಿಯಿಂದ ತುಂಬಾ ನಾನು ಹೋದದಲ್ಲ, ಅನಿವಾರ್ಯವಾಗಿ ಆ ಕ್ಷೇತ್ರಕ್ಕೆ ನಾನು ಹೋದದ್ದು. ಪ್ರತಿನಿತ್ಯವೂ ಒಂದಷ್ಟು ದಿನಚರಿಗಳು ನಾನು ಮಾಡಲೇಬೇಕಾಗಿರುವಂತದ್ದು ಹೇಗೆ ಉಂಟು. ಈಗ ಸ್ನಾನ ಮಾಡುವಂತದ್ದು, ಊಟ ಮಾಡುವಂತದ್ದು, ವಿಶ್ರಾಂತಿ ಪಡೆಯುವಂತದ್ದು, ಇದೆಲ್ಲವೂ ಫಿಕ್ಸ್. ಹಾಗೆ ಯೋಗವೂ ಕೂಡ ಅದು ಫಿಕ್ಸ್ ಆಗ್ಬೇಕು ಅಂತೇಳಿ ನಮ್ಮ ಲೈಫ್ ಅಲ್ಲಿ, ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅದು ಕೂಡ ಒಂದು ½ ಅವರ್ ಆದ್ರೂ, ದಿನದಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಅದು ಫಿಕ್ಸ್ ಆಗ್ಲೇಬೇಕು ನಮ್ಮ ಆರೋಗ್ಯಕ್ಕೋಸ್ಕರ ಅಂತ ಹೇಳಿ. ಅಂದ್ರೆ ನಮ್ಮ ಆಯಸ್ ಎಷ್ಟು ಉಂಟು ಅಲ್ಲಿವರೆಗೂ ನಾನು ಆರೋಗ್ಯವಾಗಿರ್ಬೇಕು, ಚಟುವಟಿಕೆಯಿಂದ ಇರಬೇಕು, ಯಾರ ಮೇಲೆ ಡಿಪೆಂಡ್ ಆಗದೆ ಒಳ್ಳೆ ರೀತಿಯಲ್ಲಿ ಚಿಂತನೆಗಳನ್ನ ಮಾಡ್ತಾ ಜೀವನವನ್ನ ಉತ್ತಮ ರೀತಿಯಲ್ಲಿ ನಾನು ತಗೊಂಡು ಹೋಗ್ಬೇಕಾದ್ರೆ ಅದೊಂದು ಫಿಕ್ಸ್ ಯೋಗ. ನಮ್ಮೂರ ಜಾಣೆ ಶನಿವಾರ ರಾತ್ರಿ 7:30ಕ್ಕೆ, ಮರುಪ್ರಸಾರ ಸೋಮವಾರ ರಾತ್ರಿ 7:30ಕ್ಕೆ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯಲ್ಲಿ.